ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ವಕ್ಫ್ ವಿರೋಧಿ ಮಸೂದೆಯ ವಿರುದ್ಧ ಏಪ್ರಿಲ್ 18ರಂದು ಅಡ್ಯಾರ್ ಗಾರ್ಡನ್ನಲ್ಲಿ ನಡೆಯಲಿರುವ ಪ್ರತಿಭಟನಾ ಸಭೆಯ ಪ್ರಚಾರಾರ್ಥ ಎಸ್ವೈಎಸ್ ಕೃಷ್ಣಾಪುರ ಝೋನ್ ವತಿಯಿಂದ ಕೃಷ್ಣಾಪುರ ಜಂಕ್ಷನ್ನಲ್ಲಿ ಪ್ರತಿಭಟನಾ ಸಭೆಯು ನಡೆಯಿತು. ಈ ವೇಳೆ ಅಡ್ವೊಕೇಟ್ ನೌಫಲ್ ಮರ್ಜು ಕೇವಳಾಲು ಮಾತನಾಡಿ, ಕೇಂದ್ರ ಸರ್ಕಾರದ ಕರಾಳ ವಕ್ಫ್ ತಿದ್ದುಪಡಿ ಕಾಯ್ದೆ ಮುಸ್ಲಿಂ ವಿರೋಧಿಯಾಗಿದ್ದು, ದೇಶದಲ್ಲಿ ಉಳ್ಳವರ ಪರವಾಗಿ ಸರ್ಕಾರ ಯೋಜನೆಗಳನ್ನು ಅನುಸರಿಸುತ್ತಿದೆ. ಈ ಕರಾಳ ತಿದ್ದುಪಡಿ ಕಾಯ್ದೆಯ ವಿರುದ್ಧ ಏಪ್ರಿಲ್ 18ರಂದು ಬೃಹತ್ ಪ್ರತಿಭಟನೆ ನಡೆಸಲಿದ್ದು, ಕೇಂದ್ರದ ಈ ತಿದ್ದುಪಡಿ ಕಾಯ್ದೆಯ ವಿರುದ್ಧ ಜನಾಕ್ರೋಶ ಹೊರ ಹಾಕಲಿದ್ದೇವೆ ಎಂದು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದರು. മുസ്ലിം സമുദായത്തെ വിരുദ്ധമായിട്ട് ഇവിടെ ഒരു സമൂഹം നടത്തിയിട്ടുണ്ടോ എന്നുള്ളത് നമുക്ക് എല്ലാവരും ಗೊತ್ತುಂಟು. ಆದರೆ പുതിയ ഒരു വേർഷൻ ആയിട്ട് ഇവിടെ പുതിയ വഖഫ് ബില്ലും ചൊല്ലത് ಇದಕ್ಕೆ ಮುನ್ನೂರಲ್ಲೇ ವಕ್ಫ್ ಕಾಯ್ದೆಗೆ ಅದರ ಎದುರಾയിട്ട് പുതിയ വഖഫ് ബില്ല് കൊണ്ടുവന്നുകൊണ്ട് ಮುಸ್ಲಿಂ ವಕ್ಫ್ಡೆ ಸ್ವತ್ರ ಕಬಳಿಸೋದು ನೋಕಿಯುಂಟುಳ್ಳೆ ಪುದಿಯೋರು ಡೆವಲಪ್ ಮಾಡಲಿಲ್ಲ, ಪ್ರತಿಭಟಿಸಲಿಲ್ಲ. ಯಾಕೆಂದರೆ ಅದೆಲ್ಲವೂ ಕೂಡ ಸಂವಿಧಾನಿಕವಾದಂತಹ ಸಂವಿಧಾನದಲ್ಲಿ ನೀಡಿರುವಂತಹ ಅನುಚ್ಛೇದ 25ರಿಂದ 29 ನೀಡಿದಂತಹ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕುಗಳಾಗಿದೆ. ಅದಕ್ಕೆ ಬದ್ಧವಾಗಿರುವಂತಹ ಸಂವಿಧಾನಿಕ ಬದ್ಧವಾಗಿರುವಂತಹ ತಿದ್ದುಪಡಿಯಾಗಿದೆ ಇದಕ್ಕಿಂತ ಮೊದಲೆಲ್ಲ ನಡೆಯುವುದು. ಆದರೆ ಕೇಂದ್ರ ಸರ್ಕಾರವು ಇದೀಗಾಗಲೇ ಕಳೆದ 10 ವರ್ಷಗಳಿಂದ ನಿರಂತರವಾಗಿ ಅಲ್ಪಸಂಖ್ಯಾತರನ್ನು ಅದರಲ್ಲೂ ಕೂಡ ಮುಸ್ಲಿಮರನ್ನು ಟಾರ್ಗೆಟ್ ಮಾಡಿ ಒಂದೊಂದು ನಿಯಮಗಳ ನಂತರ ಕರಾಳ ಕಾನೂನುಗಳನ್ನು ಹಲಾಲ್ ಜಟ್ಕಾ ಈ ರೀತಿಯಲ್ಲಿ NRC CA ಇನ್ನಿತ ಹಲವಾರು ನೀತಿ ನಿಯಮಗಳನ್ನು ತಂದು ಸಮುದಾಯದಲ್ಲಿ ಸಮಾಜದಲ್ಲಿ ಅಶಾಂತಿಯನ್ನು ಕೋಮು ಭಾವನೆಗಳನ್ನು ಸೃಷ್ಟಿಸಲು ಯತ್ನಿಸಿ ಅವರು ಅಲ್ಲಿ ನಿಂತು ನೋಡಿ ಸಂತೋಷ ಪಡುತ್ತಿದ್ದಾರೆ. ಸಹೋದರರೇ, ಈ ವಕ್ಫ್ ಕಾಯ್ದೆಯಲ್ಲಿ ತಿದ್ದುಪಡಿಯ ಮೂಲಕ ಏನಾಗಿದೆ, ವಕ್ಫ್ ಅಂದರೆ ಏನು, ಅದೇ ರೀತಿ ವಕ್ಫ್ ತಿದ್ದುಪಡಿಯಲ್ಲಿ ಬದಲಾವಣೆ ಮಾಡಿದ್ದು ಏನೆಂದು ನಾನು ಒಂದು ಸಂಕ್ಷಿಪ್ತವಾಗಿ ಇಲ್ಲಿ ವಿವರಿಸಲು ಇಚ್ಛಿಸುತ್ತೇನೆ. ವಕ್ಫ್ ಅಂದರೆ ಏನು? ವಕ್ಫ್ ಇಲ್ಲಿ ನಮ್ಮ ಪೂರ್ವಜರು ಅದಾದರೆ ಮುಸ್ಲಿಮರು ಇಲ್ಲಿ ಅಲ್ಲಾಹನ ಹೆಸರಿನಲ್ಲಿ ಅರ್ಜಿ ಸಲ್ಲಿಸಲಿಲ್ಲ, ಪೆಟಿಷನ್ ಹಾಕಲಿಲ್ಲ ವಕ್ಫ್ ಕಾಯ್ದೆಯನ್ನು ತಿದ್ದುಪಡಿ ಮಾಡಬೇಕೆಂದು. ಆದರೆ ಅವರು ರಾತ್ರೋರಾತ್ರಿ ಮಧ್ಯರಾತ್ರಿ ತನಕ 12 ಗಂಟೆಗಳ ಕಾಲ ನಿರಂತರ ಚರ್ಚೆ ಮಾಡಿ ಯಾರಿಗೂ ಬೇಕಾಗಿಲ್ಲ, ಆದರೂ ಕೂಡ ಅವರು ನಿರಂತರ ಚರ್ಚೆ ಮಾಡಿ ಈ ರೀತಿಯ ಒಂದು ಕಾನೂನನ್ನು ತರುವುದು, ಯಾರಿಗೂ ಅವಶ್ಯಕತೆ ಇಲ್ಲದಂತಹ ಕಾನೂನನ್ನು ತಂದು ನಮ್ಮ ಅಲ್ಪಸಂಖ್ಯಾತರನ್ನು ಅದರಲ್ಲೂ ನಮ್ಮ ಮುಸ್ಲಿಮರನ್ನು ಅವರು ಬೀದಿಗಿಳಿಯಬೇಕು, ಅವರು ಹೋರಾಡಬೇಕು ಎಂದು ಅವರು ಇಚ್ಛಿಸುತ್ತಾರೆ. ಸಹೋದರರೇ, ಅವರಿಗೆ ಗೊತ್ತಿಲ್ಲ ಅವರು ಯಾವುದೇ ರೀತಿಯ ಕರಾಳ ಕಾನೂನನ್ನು ತಂದರು ನಾವೆಲ್ಲರೂ ಕೂಡ ನಮ್ಮ ಪರಸ್ಪರ ನಮ್ಮ ವೈಮನಸ್ಸುಗಳನ್ನು ಬದಿಗಿಟ್ಟು ನಾವೆಲ್ಲರೂ ಐಕ್ಯರಾಗಿ ಒಗ್ಗಟ್ಟಾಗಿ ಅವರ ವಿರುದ್ಧ ಪ್ರತಿಭಟಿಸಲು ನಾವು ಸಜ್ಜರಾಗುತ್ತೇವೆಂದು ಅವರಿಗೆ ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ಎಸ್ವೈಎಸ್ ಕೃಷ್ಣಾಪುರ ಸರ್ಕಲ್ ಅಧ್ಯಕ್ಷ ಇರ್ಫಾನ್ ನೂರಾನಿ, ಕೃಷ್ಣಾಪುರ ಕೇಂದ್ರ ಮದರಸಾ ಸಮಿತಿ ಅಧ್ಯಕ್ಷ ಹಕೀಂ ಪಾಲ್ಕನ್, ಎಸ್ವೈಎಸ್ ರಾಜ್ಯ ನಾಯಕ ಹಾಜಿ ಮೊಹಮ್ಮದ್ ಆಸಿಫ್, ಜಿಲ್ಲಾ ಕಾರ್ಯದರ್ಶಿ ಹಾಜಿ ಅಬ್ದುಲ್ ರೆಹಮಾನ್, ವಲಯ ಕಾರ್ಯದರ್ಶಿ ಮೊಹಮ್ಮದ್ ಮನ್ಸೂರ್, ಮೊಹಮ್ಮದ್ ಸ್ವಾದಿಕ್ ಕೃಷ್ಣಾಪುರ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, V4 ನ್ಯೂಸ್, ಮಂಗಳೂರು. Tandoor Family Restaurant brings you Mangalorean Seafood Thali. More than 12 varieties of items available in Thali. Enjoy varieties of coastal cuisines at Tandoor. Tandoor Family Restaurant, Pintos Lane, Jail Road, Karangalpadi, Mangalore. Contact 7760 609090.